ಗ್ರಾಮೀಣ ರಾಜ್ಯ ಹಾಗೂ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಸಂಚರಿಸುವ ಟಿಪ್ಪರ್ ಲಾರಿಗಳು ಇತ್ತೀಚಿನ ದಿನಗಳಲ್ಲಿ ಯಮಸ್ವರೂಪಿಯಾಗಿ ಬದಲಾಗ್ತಾ ಇವೆ. ಮರಳು ಮಣ್ಣು ಸಾಗಿಸುವ ಈ ಟಿಪ್ಪರ್ ಲಾರಿ ಚಾಲಕರು ತುರ್ತು ಸೇವೆಯ ಆಂಬ್ಯುಲೆನ್ಸ್ಗಿಂತಲೂ ವೇಗವಾಗಿ ಚಾಲನೆ ಮಾಡುವ ಮೂಲಕ ಇತರೆ ವಾಹನಗಳಿಗೆ ಅಪಾಯವಾಗಿ ಕಾಡಲು ಆರಂಭಿಸಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ವ್ಯಾಪ್ತಿಯಲ್ಲಿ ತಿಂಗಳು ಒಂದರಲ್ಲೇ 10ಕ್ಕೂ ಮಿಕ್ಕಿದ ಅವಘಡಗಳು ಟಿಪ್ಪರ್ ಲಾರಿಗಳಿಂದಲೇ ಸಂಭವಿಸ್ತಾ ಇತ್ತು. ಈ ರಾಕೆಟ್ ಲಾರಿಗಳ ಓಡಾಟದ ಮೇಲೆ ಕ್ರಮ ಜರುಗಿಸಬೇಕು ಎನ್ನುವಂತಹ ಒತ್ತಡ ಕೇಳಿಬರಲು ಆರಂಭಿಸಿದೆ. ಮರಳು ಹಾಗೂ ಕಲ್ಲಿನ ವಿಚಾರದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಗೆ ಎಲ್ಲೆಡೆ ಬೇಡಿಕೆ ಇದೆ. ಈ ಕಾರಣಕ್ಕಾಗಿ ಕೇರಳ ಹಾಗೂ ಹೊರ ಜಿಲ್ಲೆಗಳಿಂದ ಹೆಚ್ಚಿನ ಪ್ರಮಾಣದ ಲಾರಿಗಳು ಜಿಲ್ಲೆಯಲ್ಲಿ ಪ್ರವೇಶ ಮಾಡುತ್ತವೆ. ಅದರಲ್ಲೂ ಟಿಪ್ಪರ್ ಲಾರಿಗಳ ಸಂಖ್ಯೆಯೇ ಹೆಚ್ಚಾಗಿದ್ದು, ಮರಳು ಹಾಗೂ ಮಣ್ಣು ಸಾಗಾಟದ ನೆಪದಲ್ಲಿ ಅತಿ ವೇಗ ಹಾಗೂ ಅಜಾಗರೂಕತೆಯ ಚಾಲನೆಯ ಪ್ರಕರಣಗಳು ಜಿಲ್ಲೆಯಲ್ಲಿ ಹೆಚ್ಚಾಗ್ತಾ ಇದೆ. ಅಲ್ಲದೆ ಗ್ರಾಮೀಣ ರಸ್ತೆಯಲ್ಲಿ ಈ ಟಿಪ್ಪರ್ ಲಾರಿಗಳ ಓಡಾಟ ಅಪಾಯಕಾರಿಯಾಗಿದ್ದು, ಪುತ್ತೂರು ತಾಲೂಕು ಒಂದರಲ್ಲೇ ಟಿಪ್ಪರ್ ಲಾರಿಗಳು ಡಿಕ್ಕಿ ಹೊಡೆದು ಸಾವು ನೋವು ಕಂಡಂತಹ 10ಕ್ಕೂ ಮಿಕ್ಕಿದ ಅವಘಡಗಳು ಸಂಭವಿಸಿವೆ. ಪುತ್ತೂರಿನ ದರ್ಬೆ ವೃತ್ತದಿಂದ ಮಂಜಲ್ ಪಡ್ಪು ವ್ಯಾಪ್ತಿಯಲ್ಲಿ ಹಲವು ಶಾಲಾ ಕಾಲೇಜುಗಳು ಕಾರ್ಯಾಚರಿಸ್ತಾ ಇದ್ದು, ಸಾವಿರಾರು ಸಂಖ್ಯೆಯ ಮಕ್ಕಳು ಈ ಹೆದ್ದಾರಿಯ ಮೂಲಕವೇ ಹಾದು ಹೋಗ್ತಾರೆ. ಇಂತಹ ಪ್ರದೇಶಗಳಲ್ಲೂ ಟಿಪ್ಪರ್ ಚಾಲಕರು ಅತಿ ವೇಗದಿಂದ ವಾಹನವನ್ನ ಚಲಾಯಿಸ್ತಾ ಇರುವುದು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಅವಘಡಗಳಿಗೆ ಇದು ಎಡೆ ಮಾಡಿಕೊಡಲಿದೆ. ಟಿಪ್ಪರ್ಗಳು ಕಿಲ್ಲರ್ ಟಿಪ್ಪರ್ ಆಗಿ ಮಾರ್ಪಡ್ತಾ ಇದೆ. ಹೇಳಿದರೆ ಭಯದ ವಾತಾವರಣ. ಅಲ್ಲಿ ಯಾವ ಮೂಲೆಯಿಂದಲೂ ಬೈಪಾಸಿಗೆ ಮುಟ್ಟುವುದಾದರೆ ಅರ್ಧ ಗಂಟೆ 1 ಗಂಟೆ ಕಾಲಾವಕಾಶವನ್ನು ನಾವು ಪಡೆದುಕೊಳ್ಬೇಕು ಊರಿನವರು. ಅಲ್ಲಿ ಆ ರಸ್ತೆಯಲ್ಲಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಹೋಗುವಂಥ ವೆಹಿಕಲ್ ಏನಿದೆ ಅದು ಮಿತಿಮೀರಿ ಹೋಗ್ತಾ ಇದೆ. ಸಾಧಾರಣ 120 ಸ್ಪೀಡಲ್ಲಿ ಕೂಡ ಹೋದದನ್ನು ನಾವು ಗಮನಿಸ್ತಾ ಇದ್ದೇವೆ. ಅಶ್ವಿನಿ ಸರ್ಕಲ್ನಿಂದ ಮಂಜಲ್ ಪಡ್ಪು ಬೈಪಾಸ್ನವರೆಗೆ ಮಿತಿಮೀರಿ ಹೋಗುವಂಥ ಒಂದು ವೇಗದ ಎಲ್ಲ ವೆಹಿಕಲ್ಗಳು, ಅಲ್ಲಿ ಯಾವ ಅಡೆತಡೆ ಇಲ್ಲ. ಬಹುಶಃ ನಿಧಾನಗತಿಯಲ್ಲಿ ಹೋಗುವಂಥ ನೋಟಗಳನ್ನೇ ನಾವು ಇದುವರೆಗೆ ಕಂಡಿಲ್ಲ. ಅಲ್ಲಿ ನೋಡಿ, ಮಾನ್ಯ RTO ಅಧಿಕಾರಿಗಳೇ ಎಚ್ಚೆತ್ತುಕೊಳ್ಳಿ, ಇಲ್ಲದಿದ್ದರೆ ಊರಿನವರು ಎಚ್ಚೆತ್ತುಕೊಳ್ತಾರೆ. ತಾವುಗಳು ಹಲವಾರು ನೋಡಿ, ಲೋಕದಲ್ಲಿ ಇಷ್ಟೆಲ್ಲ ವೆಹಿಕಲ್ಗಳು ಬರ್ತದೆ. ರಸ್ತೆ ತೆರಿಗೆ ತಗೊಳ್ತೀರಿ, ಅದನ್ನು ತಗೊಳ್ತೀರಿ, ಇನ್ಶೂರೆನ್ಸ್ ಎಲ್ಲವನ್ನು ತಗೊಳ್ತೀರಿ, ಎಲ್ಲದನ್ನು ಪಡೆದುಕೊಳ್ತೀರಿ ತಾವು. ಅದರಿಂದ ನಮಗೆ ಜನಸಾಮಾನ್ಯರಿಗೆ ಯಾವುದನ್ನು ಅನುಕೂಲ ಮಾಡಿಕೊಡ್ತೀರಾ ಎಂಬುದನ್ನು ನೀವು ಮಾಡಿ ತೋರಿಸ್ತಾ ಇಲ್ಲ. ಇದನ್ನು ನೇರವಾಗಿ ಹೇಳ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಿ ಯಾವುದಾದ್ರೂ ಅನಾಹುತ ಸಂಭವಿಸಿದಲ್ಲಿ ನೇರ ಹೊಣೆಗಾರರು ತಾವುಗಳೇ ಆಗಿರ್ತೀರ. ಮುಂದೆ ನಡೆಯುತ್ತಿರುವ ಎಲ್ಲ ಪ್ರತಿಭಟನೆಗಳಿಗೂ ಕಾರಣ ತಾವುಗಳೇ ಆಗಿರ್ತಾರೆ. ತುರ್ತು ಸೇವೆಗಳನ್ನು ನೀಡುವ ಆಂಬ್ಯುಲೆನ್ಸ್ ಹಾಗೂ ಅಗ್ನಿಶಾಮಕ ದಳದ ವಾಹನಗಳಿಗಿಂತಲೂ ಹೆಚ್ಚಿನ ವೇಗದಲ್ಲಿ ಈ ಟಿಪ್ಪರ್ಗಳನ್ನು ಚಲಾಯಿಸುವ ಮೂಲಕ ಜನರ ಪ್ರಾಣಕ್ಕೆ ಕುತ್ತನ್ನ ತರಲಾಗ್ತಾ ಇದೆ. ಅಲ್ಲದೆ ಕೆಲವು ಟಿಪ್ಪರ್ಗಳ ಮುಂದೆ ನಂಬರ್ ಪ್ಲೇಟ್ ಇದ್ದರೆ ಹಿಂದೆ ಇರುವುದಿಲ್ಲ, ಹಿಂದೆ ಇದ್ದಲ್ಲಿ ಮುಂದೆ ಇರದಂತಹ ಸ್ಥಿತಿ ಇದೆ. ರಸ್ತೆಯಲ್ಲಿ ಮರಳು ಮಣ್ಣು ಸಾಗಾಟದ ಸಂದರ್ಭದಲ್ಲಿ ಇವುಗಳಿಗೆ ಹೊದಿಕೆಯನ್ನ ಹಾಕಿ ಚಾಲನೆ ಮಾಡಬೇಕು ಎನ್ನುವ ಕಾನೂನುಗಳು ಇದ್ರೂ ಈ ಎಲ್ಲ ಕಾನೂನುಗಳು ಈ ವಾಹನಗಳಿಗೆ ಅನ್ವಯಿಸುವುದಿಲ್ಲ ಎನ್ನುವ ರೀತಿಯಲ್ಲಿ ಇವುಗಳು ಓಡಾಟವನ್ನು ನಡೆಸುತ್ತವೆ. ಮಣ್ಣು ಹಾಗೂ ಮರಳನ್ನ ರಸ್ತೆಯಲ್ಲಿ ಎಲ್ಲೆಂದರಲ್ಲಿ ಚೆಲ್ಲುವ ಪ್ರಕರಣಗಳು ಹೆಚ್ಚಾಗಿ ನಡೀತಾ ಇದ್ದು, ಇವುಗಳನ್ನು ನಿಯಂತ್ರಿಸಬೇಕಾದ ಪೊಲೀಸ್ ಮತ್ತು ಸಾರಿಗೆ ಇಲಾಖೆ ಮೌನಕ್ಕೆ ಶರಣಾಗಿದೆ. ರಾಷ್ಟ್ರೀಯ ಹೆದ್ದಾರಿಯುದ್ದಕ್ಕೂ ಪ್ರತಿದಿನವೂ ದಿನಪೂರ್ತಿ ತಪಾಸಣೆ ನಡೆಸುವ 2 ಇಲಾಖೆಗಳು ಟಿಪ್ಪರ್ ಲಾರಿಗಳನ್ನು ತಡೆದು ನಿಲ್ಲಿಸಿ ಅವುಗಳಿಂದ ಸಲ್ಲಬೇಕಾದ ಕಪ್ಪ ಕಾಣಿಕೆಗಳನ್ನು ಪಡೆದು ಸುಮ್ಮನಾಗ್ತಾ ಇದ್ದಾರೆ ಎನ್ನುವ ಆರೋಪವು ಸಾರ್ವಜನಿಕ ವಲಯದಿಂದ ಕೇಳಿಬರ್ತಾ ಇದೆ. ಇದೇ ರೀತಿಯ ಅವಘಡಗಳು ಸಂಭವಿಸಿದಲ್ಲಿ ಮುಂದಿನ ದಿನಗಳಲ್ಲಿ ಹೋರಾಟದ ಹಾದಿ ಹಿಡಿಯಲು ಸಾರ್ವಜನಿಕರು ತೀರ್ಮಾನವನ್ನ ಮಾಡಿದ್ದಾರೆ. ನಮ್ಮ ಕುಡ್ಲ ನ್ಯೂಸ್, ಪುತ್ತೂರು.